ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನ್ ಚಾನಲ್. ಇವತ್ತು ನಾವು ಮಾಡ್ತೀವಿ ಪುದೀನ ಜ್ಯೂಸ್. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಕಟ್ಟು ಪುದೀನ, ಸ್ವಲ್ಪ ಶುಂಠಿ ಮತ್ತು 4 ನೆಲ್ಲಿ, ಬೆಟ್ಟದ ನೆಲ್ಲಿಕಾಯಿ. ಈ ನೆಲ್ಲಿಕಾಯಿ ಇದು ಫ್ರಿಜ್ಜಲ್ಲಿ ಇಟ್ಟಿದೆ. ಇದನ್ನು ಕಟ್ ಮಾಡಿ ಹಾಕಬೇಕು ಇದಕ್ಕೆ. ಈಗ ನೆಲ್ಲಿಕಾಯಿ ಎಲ್ಲ ಹಾಕಿ ಆಯಿತು. ನೆಲ್ಲಿಕಾಯಿ, ಒಂದು ಕಟ್ಟು ಪುದೀನ ಮತ್ತು ದೊಡ್ಡ ತುಂಡು ಶುಂಠಿ. ಈಗ ಒಂದು 1/4 ಸ್ಪೂನು ಪೆಪ್ಪರ್ ಹಾಕುವ. ನೀರು ಹಾಕಿ ಗ್ರೈಂಡ್ ಮಾಡು. ಮುಚ್ಚಳ ಅರ್ಧ ನೈಸ್ ಆಗಿದೆ. ಈಗ ಸಕ್ಕರೆ ಹಾಕುವ. ಇದು ಬೆಲ್ಲದ ಸಕ್ಕರೆ 4 ಸ್ಪೂನ್ ಹಾಕುವ. ಇದಾಗಿದೆ. ಈಗ ಲಿಂಬೆ ಪುಳಿ ಹಾಕುವ. ಸ್ವಲ್ಪ ಲಿಂಬೆಹಣ್ಣೆ ರಸ ಹಾಕುವ. ಇಡೀ ಲಿಂಬೆಹಣ್ಣು ಹಾಕಬೇಕು. ನಾನು ಅರ್ಧ ಹಾಕಿದೆ, ಇಡೀ ಹಾಕಿದೆ. ಪುದೀನ ಜ್ಯೂಸ್ ತುಂಬ ಒಳ್ಳೆ ಡೈಜೆಷನ್ಗೆ. ನಮಗೆ ಹೊಟ್ಟೆ ಎಲ್ಲ ಗಟ್ಟಿಗಟ್ಟಿದ್ದರೆ, ಡೈಜೆಷನ್ ಆಗಿದ್ದರೆ ಪುದೀನ ಜ್ಯೂಸ್ ಮಾಡಿ ಕುಡಿಬೇಕು. ತುಂಬ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಈಗ ಸೋಸಿ ಹಾಕುವ ಅದಕ್ಕೆ. ಎರಡು ಗ್ಲಾಸು ಹಾಕ್ತಿದ್ದೀವಿ. ಇದು ಸೋಸಿ ಆಗಿದೆ. 2 ಗ್ಲಾಸು ಆಯಿತು. ತುಂಬ ಒಳ್ಳೆ ಜ್ಯೂಸ್ ಇದು, ಡೈಜೆಷನ್ಗೆ ತುಂಬ ಒಳ್ಳೆ ಜ್ಯೂಸ್ ಇದು. ಈ ಪುದೀನ ಜ್ಯೂಸ್ ತುಂಬ ಒಳ್ಳೆ. ನೆಲ್ಲಿಕಾಯಿ, ಶುಂಠಿ ಮತ್ತು ಸ್ವಲ್ಪ ಪೆಪ್ಪರ್ ಎಲ್ಲ ಹಾಕಿದರೆ ತುಂಬ ಒಳ್ಳೆಯದು ಹೆಲ್ತಿಗೆ. ಓಕೆ ಫ್ರೆಂಡ್ಸ್, ತುಂಬ ಒಳ್ಳೆ ಜ್ಯೂಸು ಡೈಜೆಷನ್ಗೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.